ಮೀನು ಮಾಂಸಾಹಾರಿ ಪ್ರಿಯರಿಗೊಂದು ಶುಭ ಸುದ್ದಿ. ಎಲ್ಲ ಬಗೆಯ ಫಿಶ್, ಮಟನ್ ಹಾಗೂ ಚಿಕನ್ ಮಾರಾಟದ ನೂತನ ಮಳಿಗೆ ಇದೀಗ ಸ್ಮಾರ್ಟ್ ನಗರಿ ಮಂಗಳೂರಿನ ಹೃದಯ ಭಾಗದಲ್ಲಿ ಶುಭಾರಂಭಗೊಂಡಿದೆ. ಎಲ್ಲಿ ಅನ್ನೋ ಕುತೂಹಲ ನಿಮಗೆ ಇದೆ ಅಲ್ವಾ? ಬನ್ನಿ ಈ ವರದಿ ನೋಡಿ. ಕಡಲ ನಗರಿ ಮಂಗಳೂರಿನಲ್ಲಿ ಮೀನು ಅಂದ್ರೆ ಎಲ್ಲರೂ ಒಮ್ಮೆ ತಿರುಗಿ ನೋಡುವುದು ಖಂಡಿತ. ಕುಡ್ಲನಗರಿ ಮಂಗಳೂರಿನಲ್ಲಿ ತಾಜಾ ಮೀನು ಖಂಡಿತ ಸಿಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಾಜಾ ಮೀನಿನ ಕೊರತೆ ಕಾಡ್ತಾ ಇದ್ದು, ಮೀನು ಮಾಂಸಪ್ರಿಯರ ಈ ಕಷ್ಟ ದೂರ ಮಾಡಬೇಕು ಅಂತಾನೆ ಮಂಗಳೂರಿನಲ್ಲಿನ ಕೊಡಿಯಾಲ್ ಬೈಲ್ನಲ್ಲಿ ಆರಂಭಗೊಂಡಿದೆ ಕ್ವಿಕ್ ಮಾರ್ಟ್. ಸುಸಜ್ಜಿತವಾದ ಹವಾನಿಯಂತ್ರಿತ ಹಾಗೂ ಬೃಹತ್ ಮಳಿಗೆಯಲ್ಲಿ ಬೂತಾಯಿ, ಬಂಗುಡೆ, ಕಾಣೆ, ಅಂಜಲ್ ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯ ಮೀನುಗಳು, ಅದೇ ರೀತಿ ಮಾಂಸಾಹಾರಿಗಳಿಗಾಗಿ ಫ್ರೆಶ್ ಮಟನ್, ಚಿಕನ್ ಸಹ ಇಲ್ಲಿ ಲಭ್ಯವಿದೆ. ಅಷ್ಟು ಮಾತ್ರವಲ್ಲದೆ ಇಲ್ಲೇ ಅದನ್ನ ಶುದ್ಧೀಕರಿಸಿ ಕೊಡುವಂತಹ ಸೌಲಭ್ಯಗಳು ಈ ಮಳಿಗೆಯಲ್ಲಿದೆ. ತಾಜಾ ಫ್ರೆಶ್ ಮೀನು, ಮಾಂಸ ಬೇಕೇ? ಹಾಗಿದ್ರೆ ಬನ್ನಿ ಈ ಕ್ವಿಕ್ ಮಾರ್ಟ್ಗೆ. ಇನ್ನು ಕ್ವಿಕ್ ಮಾರ್ಟ್ ಆರಂಭಕ್ಕೂ ಮುನ್ನ ಸಂಪ್ರದಾಯದಂತೆ ಹಾಜಿ ಅಸಯ್ಯದ್ ಅಹ್ಮದ್ ಮುಕ್ತಾರ್ ತಂಗಳ್ ಮುಂಬೋಳ್ ದುವಾ ನಡೆಸಿಕೊಟ್ರು. ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಮಂಗಳೂರು ಶಾಸಕ ಯುಟಿ ಖಾದರ್ ರಿಬ್ಬನ್ ಕತ್ತರಿಸುವ ಮೂಲಕ ಕ್ವಿಕ್ ಮಾರ್ಟ್ ಆರಂಭಕ್ಕೆ ಚಾಲನೆಯನ್ನ ನೀಡಿದರು. ಕ್ವಿಕ್ ಮಾರ್ಟ್ ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಯನ್ನ ಒದಗಿಸುವಲ್ಲಿ ಯಶಸ್ವಿಯಾಗಲಿ ಅಂತ ಶುಭ ನುಡಿದ್ರು. ಈ ಪರಿಸರದ ಜನರಿಗೆ ಇದೊಂದು ಬಹಳ ದೊಡ್ಡ ಸಹಕಾರಿಯಾಗಿದೆ. ಅದಲ್ಲದೆ ಈ ಒಂದು ಮಳಿಗೆಯಲ್ಲಿ ಕೇವಲ ಮೀನು ಮತ್ತು ಮಾಂಸವಲ್ಲದೆ ತರಕಾರಿಯ ಅಂಗಡಿಗಳು ಮತ್ತು ಸಾಯಂಕಾಲದ ಸಂದರ್ಭದಲ್ಲಿ ಕ್ಯಾಟ್ ಐಟಮ್ಸ್ ಅನ್ನು ಕೊಡುವಂಥ ರೀತಿಯ ಒಂದು ಬಹಳ ಯಶಸ್ವಿಯಾದ ಮಳಿಗೆಯನ್ನು ಮಂಗಳೂರಿನ ಹೃದಯ ಭಾಗದಲ್ಲಿ ಇದು ಇವತ್ತು ಉದ್ಘಾಟನೆಗೊಂಡಿದೆ. ಹಾಗಾಗಿ ಈ ಪರಿಸರ ಜನರಿಗೆ ಸ್ಥಳೀಯ ಶಾಸಕನಾಗಿ ನಾನು ಇದೆಲ್ಲವೂ ರೆಸಿಡೆನ್ಷಿಯಲ್ ಏರಿಯಾ. ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ದಿನನಿತ್ಯ ಹೊಸ ಹೊಸ ಮನೆಗಳು ಮತ್ತು ಹೊಸ ಹೊಸ ವ್ಯಕ್ತಿಗಳು ಇಲ್ಲಿ ಬಂದು ನೆಲೆಸುವಾಗ ಅವರಿಗೆ ಎಲ್ಲ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗುವಂಥ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಬೆಳೆಯುತ್ತಿರುವಂಥ ಮಂಗಳೂರಿಗೆ ಇದೊಂದು ಬಹಳ ದೊಡ್ಡ ಅವಕಾಶಗಳಾಗಿದೆ. ಈಗಾಗಲೇ ಫಿಶ್ ಹೌಸ್ನವರು ಪದವಿನಂಗಡಿಯ ಪರಿಸರದಲ್ಲಿ ತಮ್ಮ ಒಂದು ಪ್ರಥಮ ಮಳಿಗೆಯನ್ನು ಪ್ರಾರಂಭಿಸಿ ಇಲ್ಲಿ ಎರಡನೇ ಮಳಿಗೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಹಾಗಾಗಿ ನಾನು ವಿಶೇಷವಾದ ಅವರಿಗೆ ಅಭಿನಂದನೆಗಳನ್ನು ಕೊಡ್ತೇನೆ. ನಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಅಲಿಬಾಯ್ ಅವರು, ಆದರ್ಶ್ ಅವರು ಹಾಗೂ ಮೋಹನ್ ಮತ್ತು ಅವರ ಮಿತ್ರರು ಸೇರಿಕೊಂಡು ಬಹುಶಃ ಇವತ್ತು ತಮ್ಮ ಮೀನುಗಾರಿಕೆ ಹಾಗೂ ಚಿಕನ್ ಮತ್ತು ಮಟನ್ನ ಒಂದು ಔಟ್ಲೆಟನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಸಂಸ್ಥೆ ಹೆಸರನ್ನು ಇವತ್ತು ಫಿಶ್ ಹೌಸ್ ಎಂಬ ಇವತ್ತು ನಾಮಕರಣ ಮಾಡಿದ್ದಾರೆ. ನನಗೆ ಅತ್ಯಂತ ಸಂತೋಷ. ಯುವಕರು ಹಿರಿಯರೆಲ್ಲ ಮಾರ್ಗದರ್ಶನದಲ್ಲಿ ಇವತ್ತು ಸಲಹೆ ಸೂಚನೆ ಪಡೆದುಕೊಂಡು ಜನಸಾಮಾನ್ಯರಿಗೆ ಆಹಾರಕ್ಕೆ ಬೇಕಾಗುವಂತಹ ಅಗತ್ಯತೆ ವಸ್ತುಗಳನ್ನು ಆರೋಗ್ಯ ಒಂದು ಆಧುನಿಕ ಮತ್ತು ತಂತ್ರಜ್ಞಾನ ಸ್ವಚ್ಛತೆ ಇರುವಂಥ ಒಂದು ಪ್ರದೇಶದಲ್ಲಿ ಪ್ರಾರಂಭ ಮಾಡಿ ಒಂದು ಆಧುನಿಕವಾದ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಯುವಕರಿಗೆ ಇವರೆಲ್ಲರೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರೀತಿ, ವಿಶ್ವಾಸ, ಸೋದರತೆಯಿಂದ ತಮ್ಮ ವ್ಯಾಪಾರ ಮಾಡೋದಾದರೆ ಭಾರತ ದೇಶ ಎಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ಇದೊಂದು ಉದಾಹರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಸೇರಿದಂತೆ ಇನ್ನಿತರ ಪ್ರಮುಖರು ನೂತನ ಮಳಿಗೆಗೆ ಭೇಟಿ ಇತ್ತು. ಕ್ವಿಕ್ ಮಾರ್ಟ್ ಮಾಲಕರಾದ ಆದರ್ಶ ಸುವರ್ಣ, ಮೊಹಮ್ಮದ್ ಆಲಿಬಿ,
ಮೋಹನ್ ಕುಮಾರ್ ಇವರಿಗೆ ಶುಭಾಶಯವನ್ನ ನೀಡಿದರು. ಒಟ್ಟಾರೆ ನಗು ಮೊಗದ ಸೇವೆಯೊಂದಿಗೆ ಕರಾವಳಿಯ ಮೀನು ಪ್ರಿಯರಿಗೆ ಮಾತ್ರವಲ್ಲದೆ ಕರಾವಳಿಯ ಮೀನು ಖಾದ್ಯ ಸವಿಯಲು ಇಷ್ಟಪಡುವವರಿಗೆ ಬೇಕಾದಂತಹ ಅತ್ಯುತ್ತಮ ಮೀನು ಮಾಂಸಕ್ಕಾಗಿ ಇಂದೇ ಭೇಟಿ ನೀಡಿ ಕ್ವಿಕ್ ಮಾರ್ಟ್. ನ್ಯೂಸ್ ಬ್ಯೂರೋ, ನಮಕುಡ್ಲ ನ್ಯೂಸ್, ಮಂಗಳೂರು.